ಪುತ್ತೂರು ನಗರಸಭೆಯ ವ್ಯಾಪ್ತಿಯಲ್ಲಿ ಹೋಮ್ ಐಸೋಲೇಷನ್ನಲ್ಲಿರುವ ಕೋವಿಡ್ ಸೋಂಕಿತರಿಗೆ ಶಾಸಕರ ವಾರ್ ಮೂಲಕ ಐಸೋಲೇಷನ್ ಕಿಟ್ ವಿತರಣೆಯು ಪುರಭವನದಲ್ಲಿ ನಡೆಯಿತು. ಕಿಟ್ ವಿತರಿಸಿದ ಶಾಸಕ ಸಂಜೀವ ಮಠಂದೂರು ಅವರು ಮಾತನಾಡಿ, ಪುತ್ತೂರಿನಲ್ಲಿ ತಜ್ಞ ವೈದ್ಯರ ತಂಡದ ಸಲಹೆಯಂತೆ ಸುಮಾರು 500 ಮಂದಿಗೆ 250 ರೂಪಾಯಿ ಬೆಲೆಯ ಔಷಧಿಯ ಕಿಟ್ ಅನ್ನು ಸುಮಾರು 1 ಲಕ್ಷ ರೂಪಾಯಿ ವೆಚ್ಚದಲ್ಲಿ ವಿತರಿಸಲಾಗ್ತಾ ಇದೆ. ಇದರ ವೆಚ್ಚವನ್ನ ರಾಜೇಶ್ ಪವರ್ ಪ್ರೆಸ್ ಮಾಲಕರಾದ ರಘುನಾಥ್ ರಾವ್ ಅವರು ಭರಿಸಿರುತ್ತಾರೆ. ಈ ಕಿಟ್ ಅನ್ನು ಗ್ರಾಮಾಂತರ ಪ್ರದೇಶಗಳಿಗೂ ವಿತರಿಸಲಾಗುತ್ತಿದ್ದು, ಪ್ರಾಥಮಿಕ ಆರೋಗ್ಯ ಕೇಂದ್ರ ಹಾಗೂ ಸಮುದಾಯ ಆರೋಗ್ಯ ಕೇಂದ್ರಗಳ ಮೂಲಕ ವಿತರಿಸಲಾಗುತ್ತಿದ್ದು, ಇದು ಪುತ್ತೂರಿನಲ್ಲಿಯೇ ಪ್ರಥಮವಾಗಿದೆ ಎಂದರು. ಫ್ರಂಟ್ಲೈನ್ ವಾರಿಯರ್ಸ್ಗಳಾಗಿರುವ ಆರೋಗ್ಯ ಇಲಾಖೆ, ಆಶಾ ಕಾರ್ಯಕರ್ತೆಯರು, ಅಂಗನವಾಡಿ ಕಾರ್ಯಕರ್ತೆಯರು ಸೇರಿದಂತೆ ಪ್ರತಿಯೊಬ್ಬರು ಸಮಾಜದ ಜನರ ಆರೋಗ್ಯದ ಕಾಳಜಿಯ ಸೇವೆಯಿಂದಾಗಿ ಇಂದು ನಿಯಂತ್ರಣಕ್ಕೆ ಬರುವಲ್ಲಿ ಕಾರಣವಾಗಿದೆ. ನಿಮ್ಮ ಸೇವೆ ಇದೇ ರೀತಿ ಮುಂದುವರೆದು ಕೊರೋನಾ ಮುಕ್ತ ಪುತ್ತೂರು ನಿರ್ಮಾಣವಾಗಬೇಕು ಎಂದು ಹೇಳಿದರು. ಇವತ್ತು ಲಾಕ್ಡೌನ್ನ ಈ ಸಂದರ್ಭದಲ್ಲಿಯೂ ಮನೆಯಲ್ಲಿ ಇದ್ದು ಆರೋಗ್ಯವನ್ನು ಕಾಪಾಡಿಕೊಳ್ಬೇಕು ಅನ್ನುವಂಥ ಸೂಚನೆಯನ್ನು ಸರ್ಕಾರ ಕೊಟ್ಟಂತ ಈ ಸಂದರ್ಭದಲ್ಲಿಯೂ ಇವತ್ತು ವಾರ್ ಫುಟಿಂಗ್ ತರ ಅಂದರೆ ಯುದ್ಧೋಪಾದಿಯಲ್ಲಿ ಇವತ್ತು ಜನರ ಆರೋಗ್ಯದ ಬಗ್ಗೆ ಇವತ್ತು ಕಾಳಜಿ ವಹಿಸುವಂಥ ಸಂಗತಿಯನ್ನು ಇವತ್ತು ನಾವೆಲ್ಲ ಮಾಡ್ತಾ ಇದ್ದೇವೆ. ನಮ್ಮ ಉದ್ದೇಶ ಕೋವಿಡ್ ಮುಕ್ತ ಸಮಾಜ ಆಗಬೇಕು, ಕೋವಿಡ್ ಮುಕ್ತ ಪುತ್ತೂರಾಗಬೇಕು, ಕೋವಿಡ್ ಮುಕ್ತ ನಮ್ಮ ವಾರ್ಡುಗಳಾಗಬೇಕು ಅಂತೇಳಿ. ಆ ಕೋವಿಡ್ ಮುಕ್ತ ನಮ್ಮ ವಾರ್ಡುಗಳಾಗಬೇಕಿದ್ರೆ ನಮ್ಮ ಅಲ್ಲಿಯ ಕಾರ್ಯಪಡೆ ಈಗಾಗಲೇ ಬಹುಶಃ ನಾನು ಕಳೆದ ಒಂದು 4-5 ದಿವಸದಿಂದ ನಮ್ಮ ಕಾರ್ಯಪಡೆಯಲ್ಲಿರುವಂಥ 5 ಜನ ಸದಸ್ಯರು, ನಾನು ಅವರಿಗೊಂದು ಹೆಸರನ್ನು ಕೊಟ್ಟಿದ್ದೆ, ರಘುನಾಥ ರಾಯರು ಪಂಚರತ್ನಗಳು ಅಂತೇಳಿ. ಆ ಬೂತಲ್ಲಿ ಕೆಲಸ ಮಾಡುವಂಥ ಆಶಾ ಕಾರ್ಯಕರ್ತರು, ಅಂಗನವಾಡಿ ಕಾರ್ಯಕರ್ತರು, ನಮ್ಮ ಬೀಟ್ ಪೊಲೀಸರು, ನಮ್ಮ ನಗರಸಭೆಯ ಸದಸ್ಯರು, ಅದೇ ರೀತಿಯಲ್ಲಿ ಅಲ್ಲಿರುವಂಥ ನಮ್ಮ ಪೌರ ಕಾರ್ಮಿಕರು, ಬಹಳಷ್ಟು ಜನ, ಒಂದು 5 ಜನರ ಟೀಮ್ ನಮ್ಮ ನಗರಸಭೆಯ ಸದಸ್ಯರನ್ನು ಒಳಗೊಂಡಂತೆ 5 ಜನರು ಮನೆ ಮನೆಗೆ ಭೇಟಿ ಕೊಡಬೇಕು. ಆ ಭೇಟಿ ಕೊಟ್ಟು ಮನೆಯ ಅಲ್ಲಿರುವಂಥ ಪ್ರತಿಯೊಬ್ಬ ವ್ಯಕ್ತಿಯ ಬಗ್ಗೆ ನಾವು ವಿಚಾರಣೆ ಮಾಡಬೇಕು. ಈ ಸಂದರ್ಭದಲ್ಲಿ ನಗರಸಭಾಧ್ಯಕ್ಷ ಜೀವಂದರ್ ಜೈನ್, ಉಪಾಧ್ಯಕ್ಷೆ ವಿದ್ಯಾ ಗೌರಿ, ಸ್ಥಾಯಿ ಸಮಿತಿ ಅಧ್ಯಕ್ಷೆ ಗೌರಿ ಬನ್ನೂರು, ಪೂಡಾದ ಅಧ್ಯಕ್ಷ ಭಾಮಿ ಅಶೋಕ್ ಶೆಣಿ, ಕಚೇರಿಯ ಸಹಾಯಕ ರವೀಂದ್ರ, ಪ್ರಭಾರ ಪೌರಾಯುಕ್ತರಾದ ಶಬರಿನಾಥ್ ವೇದಿಕೆಯಲ್ಲಿ ಉಪಸ್ಥಿತರಿದ್ದರು. ಕೋವಿಡ್ ನಿರ್ಮೂಲನೆ ಮಾಡುವ ಬಗ್ಗೆ ಯಾವ ರೀತಿ ನಾವು ಕಾರ್ಯಕ್ರಮಗಳನ್ನು ಹಾಕೊಳ್ಬೋದು ಅಂತ ಹೇಳುವ ಉದ್ದೇಶದಿಂದ ನಾವು ಎಲ್ಲರೂ ಈಗ ಪ್ರತಿ ನಗರ ಸಭೆಯ ಒಳಗೆ ಭಾಳಷ್ಟು ಭಾನುವಾರದಿಂದ ಭಾಳಷ್ಟು ಆಶಾ ಕಾರ್ಯಕರ್ತರು, ಅಂಗನವಾಡಿ ಕಾರ್ಯಕರ್ತರು, ನಮ್ಮ ಸಿಬ್ಬಂದಿಗಳು, ನಮ್ಮ ಸದಸ್ಯರು ಪ್ರತಿ ಮನೆಗೆ ಹೋಗಿ ಅವರ ಯೋಗಕ್ಷೇಮವನ್ನು ವಿಚಾರಿಸುವಂಥದ್ದು ತಾವೆಲ್ಲ ಮಾಧ್ಯಮದಲ್ಲಿ ನೋಡಿದಿರಿ. ಭಾಳಷ್ಟು ಮುತುವರ್ಜಿಗಳನ್ನು ನಮ್ಮ ಸದಸ್ಯರು ಕೂಡ ತಗೊಂಡಿದೆ. ಅದಕ್ಕೆ ಅವರಿಗೆ ಬೆಂಗಾಲವಾಗಿ ಎಲ್ಲರೂ ಸೇರಿಕೊಂಡು ಏನು ನಾವು ಆ ಕಾರ್ಯಪಡೆಯನ್ನು ಮಾಡಿದೆ, ಒಟ್ಟಾಗಿ ಕೆಲಸ ಮಾಡುವಂಥ ಕಾರ್ಯಕ್ರಮಗಳನ್ನು ಹಾಕ್ಕೊಂಡಿದ್ದಾರೆ. ಇವತ್ತಿಗೆ ನನಗೆ ಗೊತ್ತಿದ್ದ ಮಟ್ಟಿಗೆ 75% ಮನೆ ಸಂಪರ್ಕ ಆಗಿದೆ ಎಲ್ಲ 31 ವಾರ್ಡ್ಗಳಲ್ಲಿ ಕೂಡ. ಉಳಿದ 25% ನಾಳೆ ಮುಗಿಸ್ತೇವೆ ಅಂತ ಹೇಳುವಂಥದ್ದು ಎಲ್ಲರೂ ಹೇಳಿದ್ದಾರೆ. ಅಂತೂ ಪ್ರಥಮವಾಗಿ ನಮಗೆ ಗೊತ್ತಿಲ್ಲ, ರಾಜ್ಯದಲ್ಲಿಯ ಜಿಲ್ಲೆಯಲ್ಲೇ ಗೊತ್ತಿಲ್ಲ, ಪ್ರಥಮವಾಗಿ ನಮ್ಮ ನಗರಸಭೆ ಶಾಸಕರ ಮುತುವರ್ಜಿಯಿಂದ ಮೊನ್ನೆ ತಾನೇ ಅವರು ನಮಗೆ ಸೂಚನೆ ಕೊಟ್ಟ ಪ್ರಕಾರ ಎಲ್ಲ ಮನೆಗಳನ್ನು ಭೇಟಿ ಮಾಡುವಂಥ ಕೆಲಸ ಆಗಿದೆ.